ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಪಿಲಿಕುಲ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೇವೆ. ಪಿಲಿಕುಲ ನಿಸರ್ಗಧಾಮ ಇದು ವಾಮಂಜೂರಿನ ಹತ್ರ ಇದೆ. ಈಗ ಆನ್ ದ ವೇ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿಕೊಂಡು ನಾನು, ನನ್ನ ದೊಡ್ಡ ಮಗ, ಆಮೇಲೆ ಅವನ ಫ್ರೆಂಡ್ ಯಶ್ವಿತ್ ಮತ್ತು ಪ್ರಜ್ವಲ್ 4 ಜನ ಹೋಗ್ತಾ ಇದ್ದೇವೆ ಈಗ. ಇವಾಗ ನಾನು ಈ ವಿಡಿಯೋವನ್ನು ಕನ್ನಡದಲ್ಲಿ ನಿಮಗೆ ಮಾಡ್ತಾ ಇದ್ದೇನೆ. ಇನ್ನೊಂದು ವರ್ಷನನ್ನು ನಾನು ತುಳುವಲ್ಲೂ ಮಾಡಬೇಕು ಅಂತ ಇದ್ದೇನೆ. ಯಾಕಂದರೆ ಕೆಲವರು ರಿಕ್ವೆಸ್ಟ್ ಹಾಕಿದ್ದಾರೆ ನನಗೆ ತುಳುವಲ್ಲೂ ಮಾಡಿ ಅಂತ. ಹಾಗಾಗಿ ಇದೇ ವಿಡಿಯೋವನ್ನು ನಾನು ತುಳು ವರ್ಷನಲ್ಲಿ ಕೂಡ ಹಾಕ್ತೇನೆ. ನಾವು ಪಿಲಿಕುಲಕ್ಕೆ ಹೋಗುವಾಗ ಸ್ವಲ್ಪ ಗಟ್ಟಿ ಹೊಟ್ಟೆಗೆ ತಿಂದು ಹೋಗಬೇಕು. ಯಾಕೆಂದರೆ ನಡೆಯುವಾಗೆಲ್ಲ ಅಷ್ಟು ಸುಸ್ತಾಗುತ್ತೆ. ಪಿಲಿಕುಲಕ್ಕೆ ಬೆಳಿಗ್ಗೆನೇ ನಾವು ತಿಂಡಿ ಎಲ್ಲ ಮುಗಿಸಿಕೊಂಡು ಹೊರಟ್ರೆ ಸಂಜೆ ಆಗುತ್ತೆ ಬರುವಾಗ. ನಾವು ಪಿಲಿಕುಲದ ಗುತ್ತು ಮನೆ ಮತ್ತು ಪಿಲಿಕುಲ ಝೂಕ್ಕೆ ಹೋಗಿ ಬರುವ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೊರಟಿದ್ದೇವೆ. ಈಗ ಪದಂಗಡಿ ಹತ್ರ ಇದ್ದೇವೆ ನಾವು. ಇದು ಪದಂಗಡಿ ಅಲ್ಲದೆ ಇನ್ನೊಂದು ನಾವು ನಂತೂರು ಮತ್ತು ಕೈಗಮ್ಮ ಆ ಕಡೆಯಿಂದ ಕೂಡ ನಾವು ಹೋಗಲಿಕ್ಕೆ ಆಗುತ್ತೆ. ಕುಡುಪು ಸೈಡ್ ಹೋಗುವ ರೋಡಲ್ಲಿ ಕೂಡ ನಮಗೆ ವಾಮಂಜೂರಿಗೆ ಹೋಗ್ಲಿಕ್ಕೆ ಆಗುತ್ತೆ. ಆದರೆ ನಾವು ಪದಂಗಡಿ ಕಡೆಯಿಂದ ಹೋಗ್ತಾ ಇದ್ದೇವೆ ನಾವು ಈಗ. ಇಲ್ಲಿ ಝೂ ಮತ್ತು ಗುತ್ತು ಮನೆ ಅಲ್ಲದೆ ಮಾನಸ ವಾಟರ್ ಪಾರ್ಕ್ ಕೂಡ ಇದೆ, ಚೆನ್ನಾಗಿದೆ ಅದು ಕೂಡ. ಆದರೆ ಟೈಮ್ ಸಾಕಾಗದ ಕಾರಣ ನಾವು ಇದೇ 2ಕ್ಕೆ ಹೋಗಿ ಬರುವಂಥ ಪ್ಲ್ಯಾನ್ ಹಾಕಿದ್ದೇವೆ. ನಮಗೆ ಹತ್ರ ಅಲ್ವಾ, ಮತ್ತೊಮ್ಮೆ ಹೋಗುವ ಹೇಳಿ. ಈಗ ನಾವು ಪಿಲಿಕುಲ ನಿಸರ್ಗಧಾಮದ ಒಳಗೆ ಬಂದೆವು. ಟಿಕೆಟ್ ತಗೊಳ್ಬೇಕು. ಅಲ್ಲಿ ಟಿಕೆಟ್ ತಗೊಂಡು ನಾವು ಒಳಗೆ ಬಂದು ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಗಾಡಿ ಪಾರ್ಕ್ ಮಾಡಿ ಟಿಕೆಟ್ ತಗೊಂಡು ಈಗ ನಮಗೆ ಎಂಟ್ರೆನ್ಸ್ನಿಂದಲೇ ಟಿಕೆಟ್ ತಗೊಂಡು ಅಲ್ಲಿ ಎಲೆಕ್ಟ್ರಿಕ್ ಟೂರಿಸ್ಟ್ ವ್ಯಾನ್ ಕೂಡ ಈಗ ಮಾಡಿದ್ದಾರೆ. ಯಾಕಂದರೆ ಏಜ್ ಆದವರು ಆಮೇಲೆ ಮಕ್ಕಳಿಗೆಲ್ಲ ನಡೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ವ್ಯಾನ್ ಕೂಡ ಇದೆ. ಆದರೆ ನನಗೆ ಇಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಇದ್ದ ಕಾರಣ ನಾವು ನಡ್ಕೊಂಡೇ ಹೋಗ್ತಾ ಇದ್ದೇವೆ. ಈಗ ನಾವು ಹೋಗ್ತಾ ಇದ್ದೇವೆ. ನನ್ನ ಎಡಬಲಕ್ಕೆ ಕಾಣುವಂಥದ್ದು ವಿಜ್ಞಾನ ಕೇಂದ್ರ. ಅಲ್ಲಿಗೂ ಕೂಡ ಟಿಕೆಟ್ ಇದೆ. ಆದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆವು, ಈ ಸಲ ಬೇಡ ಅಂತ ಸ್ಟ್ರೇಟ್ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತವಾಗಿಯೂ ಅದರ ವಿಡಿಯೋ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ತುಂಬ ಅಂದರೆ ಇಲ್ಲಿಂದ ಎಂಟ್ರೆನ್ಸ್ನಿಂದ ಒಂದು ಸರಿಸುಮಾರು 2 ಕಿಲೋಮೀಟರ್ ಆಗುತ್ತೆ. ನಾವು ಮೊದಲು ಗುತ್ತು ಮನೆಗೆ ಹೋಗುವಂಥ ಪ್ಲ್ಯಾನ್. ಗುತ್ತು ಮನೆಗೆ ನಮ್ಮ ಎಂಟ್ರೆನ್ಸ್ನಿಂದ ನಮಗೆ ಒಂದು ಸರಿಸುಮಾರು 2 ಕಿಲೋಮೀಟರ್ ಆಗುತ್ತೆ ನಡೀಲಿಕ್ಕೆ. ನಾವು ನಡ್ಕೊಂಡೇ ಹೋದರೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗಲಿಕ್ಕೆ 2 ಕಿಲೋಮೀಟರ್, ಗುತ್ತು ಮನೆಯಿಂದ ನಾವು ವಾಪಸ್ ರೀಚ್ ಆಗಲಿಕ್ಕೆ 2 ಕಿಲೋಮೀಟರ್ ಬೇಕು. ಒಟ್ಟಿಗೆ 4 ಕಿಲೋಮೀಟರ್ ನಡೀಲಿಕ್ಕೇ ಇದೆ. ತುಂಬ ಸುಸ್ತಾಗುತ್ತೆ. ಆದರೆ ಏನು ಮಾಡೋದು, ವಿಡಿಯೋ ಮಾಡಬೇಕಲ್ಲ, ಆ ಕಾರಣಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಗುತ್ತು ಮನೆ ಹತ್ತಿರ ನಮಗೆ ಈ ಗಿಡಮೂಲಿಕೆಗಳ ಬೇರೆ ಬೇರೆ ವಿಧವಾದ ಗಿಡಗಳೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊಳ್ತೇನೆ. ನಡ್ಕೊಂಡು ಹೋಗಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ರೋಡೆಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ. ಇಲ್ಲಿ ಎಲ್ಲ ಕಡೆಯೂ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹಸಿರಾದ ವಾತಾವರಣ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ಲ ಅದೇ ಟೂರಿಸ್ಟ್ ವ್ಯಾನ್. ನಿಮಗೆ ಅದರಲ್ಲಿ ಟಿಕೆಟ್ ತಗೊಂಡು ನಾವು ಅದರಲ್ಲೇ ಹೋಗಿ ಬರ್ಬೋದು. ಪಿಲಿಕುಲಕ್ಕೆ ಪಿಲಿಕುಲ ಅನ್ನೋ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ ಅಂತ ಒಂದು ವಿಚಾರ. ಯಾಕಂದರೆ ಮೊದಲೆಲ್ಲ ಇಲ್ಲಿ ಕಾಡು, ಇದು ದೊಡ್ಡ ಕಾಡಾಗಿತ್ತಂತೆ. ಆಗ ಅಲ್ಲಿ ಒಂದು ಕೊಳಕ್ಕೆ ಪ್ರತಿದಿನ ಒಂದು
ಹುಲಿ ನೀರು ಕುಡಿಲಿಕ್ಕೆ ಬರ್ತಾ ಇತ್ತು, ಆ ಕಾರಣದಿಂದ ಪಿಲಿಕುಲ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ನಾನು ಆಗಲೇ ತೋರಿಸಿದ ಒಂದು ಗಿಡ, ಅದು ಕೂಡ ಗಿಡಮೂಲಿಕೆ ಗಿಡ, ಅಮೃತ ನೋನಿ ಅಂತ ಹೇಳಿಬಿಟ್ಟು ಔಷಧೀಯ ಗಿಡ ಅದು. ಈಗ ಮತ್ತೆ ಮುಂದೆ ಹೋಗ್ತಾ ಇದ್ದೇವೆ. ಗುತ್ತು ಮನೆಗೆ ಸುಮಾರು ನಡಲಿಕ್ಕಿದೆ ನಮಗೆ. ಜಾಸ್ತಿ ಗಾಡಿಯಲ್ಲೇ ನಾವೀಗ ಓಡಾಡೋದ್ರಿಂದ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಆದರೆ ಈ ಮಕ್ಕಳೆಲ್ಲ ಸ್ವಲ್ಪ ಸ್ಪೀಡ್ ಹೋಗ್ತಾರೆ, ನಾನೇ ಸ್ವಲ್ಪ ಸ್ಲೋ. ನೋಡಿ, ಈಗ ನಿಮಗೆ ಹಾಯ್ ಮಾಡಿದವ ಯಶ್ವಿತ್, ಪ್ರಜ್ವಲ್ ಮತ್ತು ನಾನು, ನನ್ನ ದೊಡ್ಡ ಮಗ ಪಿಲಿಕುಲಕ್ಕೆ ಹೋದೆವು ನಾವು. ಮೊದಲೆಲ್ಲ ಇಲ್ಲಿ ತನಕ ನಮಗೆ ಗಾಡಿ ತರಲಿಕ್ಕೆ ಬಿಡ್ತಾಯಿದ್ರು. ಈಗ ಅವರ ಪ್ರೈವೇಟ್ ಗಾಡಿ ಮಾಡಿರೋದ್ರಿಂದ ನಮಗೆ ಒಳಗೆ ಗಾಡಿ ತರಲಿಕ್ಕೆ ಬಿಡೋದಿಲ್ಲ. ನಮಗೆ ಎಂಟ್ರೆನ್ಸಲ್ಲಿ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಆಫೀಸ್ ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಗಾಡಿಯಲ್ಲಿ. ಎಲೆಕ್ಟ್ರಿಕ್ ಟೂರಿಸ್ಟ್ ವ್ಯಾನ್ ಕೂಡ ಇತ್ತೀಚೆಗಷ್ಟೇ ಆರಂಭ ಆಯಿತು. ಮೊದಲೆಲ್ಲ ನಡ್ಕೊಂಡೇ ಬರಬೇಕಾಗಿತ್ತು ನಾವು. ಒಂದು ರೀತಿಯಲ್ಲಿ ನೋಡಿದರೆ ಅದು ಒಳ್ಳೆಯ ಕೆಲಸ, ಯಾಕೆಂದರೆ ಏಜ್ ಆದವರು ಆಮೇಲೆ ಸಣ್ಣ ಮಕ್ಕಳನ್ನೆಲ್ಲ ಇಟ್ಕೊಂಡು ಬರೋರಿಗೆ ತುಂಬ ಹೆಲ್ಪ್ಫುಲ್ ಅದು. ಇದು ಮೊದಲು ಹೇಗಿತ್ತಂದರೆ ದೊಡ್ಡ ಕಾಡು ಥರ ಇತ್ತಂತೆ. ಹಾಗಾಗಿನೇ ಇಲ್ಲಿ ಕೊಳಕ್ಕೆಲ್ಲ ಹುಲಿಗಳು ನೀರು ಕುಡಿಲಿಕ್ಕೆ ಬರ್ತಾಯಿದ್ವು ಅಂತ ಮೊದಲೆಲ್ಲ ಹಿರಿಯರು ಹೇಳ್ತಾ ಇರೋದನ್ನು ನಾನು ಕೇಳಿದ್ದೇನೆ. ಅದಕ್ಕೋಸ್ಕರನೇ ಈ ಪ್ಲೇಸಿಗೆ ಪಿಲಿಕುಲ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ನೋಡಿ, ಇದು ಪಿಲಿಕುಲದ ಸಸ್ಯಕಾಶಿ. ಇದು ನಮಗೆ ಗುತ್ತು ಮನೆಗೆ ಹೋಗುವಾಗ ಸಿಗುತ್ತೆ. ಬೇರೆ ಬೇರೆ ರೀತಿಯಾದಂತಹ ಗಿಡಮೂಲಿಕೆಗಳ ಸಸ್ಯಗಳನ್ನು ಇಲ್ಲಿ ನೀವು ಕಾಣ್ಬೋದು. ನಿಮಗೆ ನಾನು ಒಂದೊಂದನ್ನೇ ತೋರಿಸ್ತಾ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಸಹಸ್ರಾರು ಗಿಡಗಳಿಲ್ಲಿ ನಿಮಗೆ ಗಿಡಮೂಲಿಕೆಯ ಗಿಡಗಳು ಕಾಣಲಿಕ್ಕೆ ಸಿಗುತ್ತವೆ. ನಾನು ನನ್ನ ಮಗನ ಹತ್ರ ಝೂಮ್ ಮಾಡಿ ತೆಗೆ ಅಂತ ಹೇಳಿದ್ದೇನೆ, ಆದರೂ ಅಷ್ಟು ಸ್ಪಷ್ಟವಾಗಿ ಬರಲಿಲ್ಲ ಅದು. ನೆಕ್ಸ್ಟ್ ಟೈಮ್ ನೀವೊಮ್ಮೆ ಖಂಡಿತವಾಗ್ಲೂ ಈ ಜಾಗಕ್ಕೆ ವಿಸಿಟ್ ಕೊಡಿ. ಯಾಕೆಂದರೆ ಕೆಲವಾರು, ನಾನು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದು ನನಗೆ ಹಲವಾರು ಗಿಡಗಳ ಪರಿಚಯನೇ ಇಲ್ಲ, ಅಷ್ಟೊಂದು ಗಿಡಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಎಲ್ಲ ಗಿಡಗಳ ಮೇಲೂ ಕೂಡ ಅದರ ಹೆಸರಿನ ಸಣ್ಣ ಸಣ್ಣ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಆ ಬೋರ್ಡ್ಗಳನ್ನು ನೋಡ್ತಾ ಹೋದಾಗ ನಮಗೆಲ್ಲ ಮರಗಳ ಪರಿಚಯ ಆಗುತ್ತೆ. ಕುಂಕುಮದ ಗಿಡ, ಆಮೇಲೆ ನಾಗಸಂಪಿಗೆ ಗಿಡ, ಎಲ್ಲ ರೀತಿಯ ಗಿಡಮೂಲಿಕೆಗಳ ಗಿಡ ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತವೆ. ನಡಲಿಕ್ಕೆ ಮಾತ್ರ ಸುಮಾರೊಂದು ಅಂದರೆ ಅದೇ ಆಗ ಹೇಳಿದಂತೆ ನಾವೀಗ ನಡೆಯೋದು ಸ್ವಲ್ಪ ಕಮ್ಮಿ ಅಲ್ವಾ, ಸ್ವಲ್ಪ ಸುಸ್ತು ಜಾಸ್ತಿನೇ ಆಗುತ್ತೆ. ಆದರೆ ಇದೆಲ್ಲವನ್ನು ನನಗೆ ಶೂಟ್ ಮಾಡಬೇಕಿತ್ತು, ಆ ಕಾರಣದಿಂದ ನಾವು ನಡ್ಕೊಂಡೇ ಹೋಗುವಂತ ಹೇಳಿ ನಡ್ಕೊಂಡೇ ಹೋಗ್ತಾ ಇದ್ದೇವೆ. ಸುತ್ತಮುತ್ತ ಮರ ಗಿಡ ಇರುವ ಕಾರಣ ಬಿಸಿಲಷ್ಟು ಬೀಳುವುದಿಲ್ಲ. ಹಾಗಾಗಿ ಅದಲ್ಲದೆ ಈ ಮಕ್ಕಳೆಲ್ಲ ಇರ್ತಾರಲ್ಲ, ಮಾತಾಡಿಕೊಂಡು ಹೋದಾಗ ನಮಗೆ ಗೊತ್ತಾಗಲಿಲ್ಲ ಅಷ್ಟು. ಇದು ಮಂಜಟಿಕಾಯಿ ಹೇಳಿ, ನಾವು ಇಲ್ಲಿ ತುಳುವರಿಗೆ ಜಾಸ್ತಿ ಪರಿಚಯ ಇರುತ್ತೆ, ಒಂದು ಕೆಂಪಿನ ಕಾಯಿ, ಅದನ್ನು ನಾವು ಮಂಜಟಿಕಾಯಿ ಅಂತ ಹೇಳ್ತೇವೆ. ಇದನ್ನು ನಮ್ಮ ಚೆನ್ನೆ ಮಣೆ ಆಟ ಅಂತ ಒಂದು ಆಟ ಇದೆ, ಅದಕ್ಕೆ ಬಳಸ್ತಾರೆ ಈ ಕಾಯಿಯನ್ನು. ಹಿಂದಿನ ಕಾಲದಲ್ಲೆಲ್ಲ ಚೆನ್ನೆ ಮನೆ ಆಡ್ತಾ ಇದ್ರಂತೆ, ನನ್ನ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು. ನನಗೆ ಅದನ್ನು ಹಾಡಿ ಗೊತ್ತಿಲ್ಲ, ಆದರೆ ಆಡೋದನ್ನು ನೋಡಿದ್ದೇನೆ ನಾನು. ಇಲ್ಲಿ ನಿಮಗೆ ಕುಂಕುಮದ ಮರ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಕುಂಕುಮದ ಮರ, ಗಂಧದ ಮರ, ಇದೆಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತವೆ. ಅದಲ್ಲದೆ ಬೇರೆ ಬೇರೆ ಗಿಡಮೂಲಿಕೆಗಳ ಗಿಡಗಳನ್ನು ಕೂಡ ನಾವು ನೋಡ್ಬೋದು.
ನಾವು ಬೆಳಿಗ್ಗೆ ಹೋಗಬೇಕಾದ್ರೇ ಹೊಟ್ಟೆ ತುಂಬ ತಿಂದು ನೀರೆಲ್ಲ ಇಟ್ಕೊಂಡೇ ಹೋಗಬೇಕು, ಯಾಕಂದರೆ ವಾಪಸ್ ನಮಗೆ ಬರಲಿಕ್ಕೆ ತುಂಬ ದೂರ. ಅಲ್ಲದೆ ಅಲ್ಲಿ ಇದರಲ್ಲಿ ಈಗ ಲಾಕ್ಡೌನ್ ಆದ ನಂತರ ಹೋಟೆಲೆಲ್ಲ ಕ್ಲೋಸ್ ಆಗಿದೆ. ಹಾಗಾಗಿ ನಮಗೆ ಏನೆಲ್ಲ ಬೇಕು ಅದನ್ನು ನಾವು ತಗೊಂಡೇ ಹೋಗಬೇಕು. ಇಲ್ಲಾಂದರೆ ಮತ್ತೆ ನಾವು 2 ಕಿಲೋಮೀಟರ್ ವಾಪಸ್ ಬಂದೇ ತಗೊಂಡು ಹೋಗಬೇಕಾಗುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೊದಲೇ ಎಲ್ಲ ತಗೊಂಡು ಹೋದರೆ ನಮಗಷ್ಟು ಕಷ್ಟ ಆಗೋದಿಲ್ಲ. ನೋಡಿ, ಇದು ನಾಚಿಗೆ ಮುಳ್ಳು ಅಂತ ನಾವು ತುಳುವಲ್ಲಿ ಕರಿತೇವೆ. ಆ ಮುಳ್ಳು ಇದನ್ನು ನಾವು ಕಷಾಯಕ್ಕೆಲ್ಲ ಬಳಸ್ತೇವೆ. ಈ ಬೆನ್ನು ನೋವಿಗೆಲ್ಲ ಕಷಾಯಕ್ಕೆ ಇದನ್ನು ಬಳಸ್ತಾರೆ. ಇದು ನಾವು ಮುಟ್ಟಿದ ಕೂಡಲೇ ಅದರ ಎಲೆ ಎಲ್ಲ ಮುದುರಿಕೊಳ್ತವೆ. ನಾಚಿಗೆ ಮುಳ್ಳು ಅಂತ ನಾವು ಇದನ್ನು ಕರಿತೇವೆ. ಸಿಟಿ ಇರ್ಬೋದು, ಹಳ್ಳಿ ಇರ್ಬೋದು, ಡೆವಲಪ್ ಆಗ್ತಾ ಈ ಮರ ಗಿಡಗಳು ನಶಿಸಿ ಹೋಗುವ ಕಾರಣ ನಮಗೆ ಹಲವಾರು ಮರಗಳು ಈಗ ಕಾಣಲಿಕ್ಕೆ ಸಿಗೋದು ಕಮ್ಮಿ. ಆದರೆ ಈ ಸಸ್ಯ ಕಾಶಿಯಲ್ಲಿ ನಮಗೆ ಎಲ್ಲ ರೀತಿಯ ಮರಗಳನ್ನು ಕೂಡ ನಾವು ಕಾಣ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ತುಳು ಲಿಪಿಯಲ್ಲಿ ಹಾಕಿದ್ದೇನೆ, ಮತ್ತು ಕನ್ನಡ, ಇಂಗ್ಲೀಷ್ 3 ಲಿಪಿಯಲ್ಲೂ ಕೂಡ ನಾನು ಹಾಕಿದ್ದೇನೆ. ಇದೇ ವಿಡಿಯೋವನ್ನು ನಾನು ತುಳು ವಾಯ್ಸಲ್ಲಿ ಕೂಡ ಮಾಡ್ತೇನೆ, ಯಾಕೆಂದರೆ ಸುಮಾರು ಜನ ನನ್ನ ಹತ್ರ ಹೇಳಿದ್ದಾರೆ ತುಳುವಲ್ಲಿ ಮಾಡಿ ಅಂತ. ಹಾಗಾಗಿ ಇದೇ ವಿಡಿಯೋವನ್ನು ನಾನು ತುಳುವಲ್ಲಿ ಕೂಡ ಮಾಡ್ತೇನೆ. ನನ್ನ ಕನ್ನಡ ಈ ವಿಡಿಯೋಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ತುಳು ವಿಡಿಯೋಗೆ ಅಷ್ಟೇ ಸಪೋರ್ಟ್ ಮಾಡಿ. ಇದಾದ ನಂತರ ನಾನು ಈ ಪಿಲಿಕುಲದ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿ ಹಾಕಿದ ನಂತರ ನಾನು ದೈವದ ಒಂದು ಕೋಲದ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ತುಳುನಾಡಿದ ತುಂಬ ಕಾರ್ಣಿಕದ ದೈವದ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ನೆಕ್ಸ್ಟ್. ಸುಮಾರು ದೂರ ನಡಿಲಿಕ್ಕಿದ್ರೂ ಈ ಸಸ್ಯಕಾಶಿಯಲ್ಲಿ ನಮಗೆ ಸುಮಾರು ಗಿಡ ಮರಗಳನ್ನು ನೋಡೋ ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಗಾಡಿಯಲ್ಲಿ ಹೋಗೋದಕ್ಕಿಂತ ನಡ್ಕೊಂಡೇ ನಮಗೆ ಅನುಕೂಲ ಆಗೋದಾದರೆ ನಡ್ಕೊಂಡೇ ಹೋಗೋದು ಉತ್ತಮ. ಏಕೆಂದರೆ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನು ನಾವಿಲ್ಲಿ ಒಂದೇ ಜಾಗದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ
ಒಂದು ನಾಯಿ, ಅಂದರೆ ಒಂದು ನಾಯಿ ನಮ್ಮ ಹಿಂದೆಯೇ ಬಂತು. ತುಂಬ ಹಸಿವಾಗಿದೆ ಪಾಪ ಅದಕ್ಕೆ. ಇದೊಂದು ನನಗೆಲ್ಲೂ ಹೋಗೋದಾದರೆ ನನ್ನದೊಂದು ಕೆಲಸ, ಯಾಕೆಂದರೆ ತುಂಬ ಹಸಿವಿನಿಂದ ಇರುತ್ತವೆ ನಾಯಿ. ಬಿಸ್ಕೆಟ್ಸ್ ಎಲ್ಲ ಇದ್ದರೆ ದಯವಿಟ್ಟು ಹಾಕಬೇಡಿ, ಯಾಕಂದರೆ ಅದು ತುಂಬ ಬಾಯಾರಿಕೆ ಕೂಡ ಆಗುತ್ತಂತೆ. ಆದರೆ ಈಗ ನನ್ನ ಹತ್ರ ಬೇರೆ ಏನು ಇರಲಿಲ್ಲ, ಹಾಗಾಗಿ ಚಕ್ಕುಲಿ ಮತ್ತು ಬಿಸ್ಕೆಟ್ ಹಾಕಿ ನಾವು ಮತ್ತೆ ಅದಕ್ಕೆಲ್ಲ ಫೀಡ್ ಮಾಡಿ ಮತ್ತೆ ಹೋಗ್ತಾ ಇದ್ದೇವೆ. ಈಗ ತುಂಬ ಹಸಿವಾಗಿದೆ ಅದಕ್ಕೆ. ನಮ್ಮ ಹಿಂದೆ ಬರ್ತಾ ಇತ್ತು, ಆನಂತರ ನಾವು ತಿನ್ನಲಿಕ್ಕೆ ಅಂತ ಕೊಂಡೋದಂತಹ ತಿಂಡಿಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ನಾನು. ಇಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಎಲ್ಲಾದರೂ ಮೂಕ ಪ್ರಾಣಿಗಳು ನಿಮಗೆ ಕಂಡೊಡನೆ ಏನಾದರೂ ಇದ್ರೂ ಒಂಚೂರು ಫೀಡ್ ಮಾಡಿ. ಮತ್ತು ನೀರು ನಿಮಗೆ ಆಗೋದಾದರೆ ಸ್ವಲ್ಪ ನೀರೆಲ್ಲ ಇಡಿ. ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಮತ್ತು ಆಹಾರ ಸಿಗುವುದೇ ಕಷ್ಟ, ಹಾಗಾಗಿ ದಯವಿಟ್ಟು ನಾಯಿಗಳಿಗೆ ಒಂದು ಫೀಡ್ ಮಾಡೋದನ್ನು ಮರೆಯಬೇಡಿ. ನಾನು ಪ್ರತಿ ಸತಿನೂ ಈ ರಿಕ್ವೆಸ್ಟ್ ನಿಮ್ಮ ಹತ್ರ ಹಾಕ್ತಾನೇ ಇರ್ತೇನೆ, ಯಾಕೆಂದರೆ ಒಂದೊಂದು ಸರ್ತಿ ಕೆಲವು ನಾಯಿಗಳಿಗೆ ಪಾಪ ತಿನ್ನಲಿಕ್ಕೆ ಏನು ಸಿಗೋದಿಲ್ಲ, ಪಾಪ ಏನೇನು ಸಿಕ್ಕಿದಂತೆ ತಿಂತಾ ಇರ್ತವೆ. ಹಾಗಾಗಿ ದಯವಿಟ್ಟು ನಮ್ಮಿಂದ ಆಗುವಷ್ಟು ಒಂದು ಫುಡ್ಡನ್ನು ದಯವಿಟ್ಟು ಫೀಡ್ ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಮತ್ತೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದು ಗುತ್ತು ಮನೆಯ ಎಂಟ್ರನ್ಸ್. ಇಲ್ಲಿಂದ ಸ್ವಲ್ಪ ಮುಂದೆ ನಡಿಬೇಕು ಮತ್ತೆ ನಮಗೆ ಗುತ್ತು ಮನೆ ಸಿಗಬೇಕಾದ್ರೆ. ನೋಡಿ, ಈಗ ಎದುರಿಗೆ ಕಾಣುವಂಥದ್ದೇ ಪಿಲಿಕುಲದ ಸುಂದರ ಗುತ್ತು ಮನೆ. ಇದು ತುಳುನಾಡಿನ ತೌಳವ ಶೈಲಿಯ ಗುತ್ತು ಮನೆ. ಗುತ್ತು ಮನೆಯ ಎದುರು ಭತ್ತದ ನಾವು ತುಪ್ಪೆ ಅಂತ ಹೇಳ್ತೇವೆ, ಅದನ್ನು ಕೂಡ ಕಟ್ಟಿದ್ದಾರೆ ತುಳುವ ಶೈಲಿಯಲ್ಲಿ. ಎದುರಿಗೆ ಬಾವಿ, ತುಳಸಿ ಕಟ್ಟೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಕಲ್ಲಿನ ನೀರು ತುಂಬಿಸಿರುವಂತಹ ಒಂದು ಪಾತ್ರೆ ಥರ ಮಾಡಿಟ್ಟಿದ್ದಾರೆ. ನೋಡಿ, ಇಲ್ಲಿ ತುಳಸಿ ಕಟ್ಟೆ ಕಾಣ್ತಾ ಉಂಟು ನಮಗೆ ಗುತ್ತು ಮನೆಯ ಎದುರು. ಇದನ್ನು ತೌಳವ ಶೈಲಿಯ ಗುತ್ತು ಮನೆಯಾಗಿ ನಿರ್ಮಿಸಿದ್ದಾರೆ. ನೋಡಿ, ಇದು ತೌಳವ ಶೈಲಿಯ ಗುತ್ತು ಮನೆ. ಇಲ್ಲಿ ಉಗ್ರಾಣದ ದೃಶ್ಯವನ್ನು ನಾವು ಕಾಣಬಹುದು. ಗುತ್ತು ಮನೆಯ ಉಗ್ರಾಣದ ದೃಶ್ಯ. ಇಲ್ಲಿ ಬಾಳೆಕಾಯಿಯ ಒಂದು ಗೊನೆ, ಆನಂತರ ತೆಂಗಿನಕಾಯಿ, ಆಮೇಲೆ ಗದ್ದೆ ಉಳುವಂತಹ ಕಂಬಳದ ಬೆತ್ತ, ಆಮೇಲೆ ನುಗ್ಗಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ನೋಡಿ, ತೆಂಗಿನಕಾಯಿಯನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಉಗ್ರಾಣದಲ್ಲಿ ಮೊದಲು ಗುತ್ತು ಮನೆಯವರೆಲ್ಲ ಶೇಖರಿಸಿ ಇಡ್ತಾ ಇದ್ರಂತೆ.
ಪ್ರತಿಯೊಂದು ಇದರಲ್ಲೂ ಕೂಡ ಅದರ ಬಗ್ಗೆ ವಿವರಣೆಯನ್ನು ಬರೆದು ಹಾಕಿದ್ದಾರೆ. ಇಲ್ಲಿ ನೋಡಿ ಪಣೋಲಿ ಅಥವಾ ಕೊರಂಬು ಅಂತ ನಾವು ಕರೀತೇವೆ, ಅದನ್ನು ಇಟ್ಟಿದ್ದಾರೆ. ಇಲ್ಲಿ ಭತ್ತ ಹೊಡೆಯುವಂಥ ಪಡಿಮಂಚವು ಕೂಡ ಇದೆ. ಇದೆಲ್ಲ ಈಗ ಸಿಗಲಿಕ್ಕೆ ನಮಗೆ ನೋಡಲಿಕ್ಕೆ ಸಿಗಲಿಕ್ಕೆ ಕಮ್ಮಿ. ಇಲ್ಲಿ ನಮಗೆ ಸಾಮಂತರ ಆಸನ ಕಾಣ್ತಾ ಉಂಟು. ಮೊದಲು ಸಾಮಂತರು ಕೂತ್ಕೊಳ್ಳುವಂಥ ಆಸನ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಇದು ದೈವದ ಕೋಣೆ. ಇಲ್ಲಿ ಬೇರೆ ಬೇರೆ ಗುತ್ತು ಮನೆಯ ಚಿತ್ರಣಗಳನ್ನು ಕೂಡ ಹಾಕಿದ್ದಾರೆ. ಇದು ಪಟ್ಟದ ಮಂಚವಂತ ಹೇಳ್ತೇವೆ ಅದು. ಇದು ನಗಾರಿ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳೆಲ್ಲ ಬಳಸ್ತಾ ಇದ್ದಂತಹ ನಗಾರಿ. ಇದು ಗುತ್ತು ಮನೆಯ ಧರ್ಮಚಾವಡಿ. ಇದಕ್ಕೆ ನಾವು ಗುತ್ತು ಮನೆಯ ಧರ್ಮಚಾವಡಿ ಅಂತ ಹೇಳ್ತೇವೆ. ಇದು ದಂಡಿಗೆ ಅಂತ ಕರೆಯುವಂತಹ ಒಂದು. ಆಮೇಲೆ ಗುತ್ತು ಮನೆಯ ಮೇಲ್ಛಾವಣಿಯನ್ನು ಪೂರ್ತಿಯಾಗಿ ಮರದ ಕೆತ್ತನಿಗೆಯಲ್ಲೇ ನಿರ್ಮಿಸಿದ್ದಾರೆ ನೋಡಿ. ಇಲ್ಲಿ ಕಾಣುವಂಥದ್ದು ಮರದ ಪಲ್ಲಕ್ಕಿ, ದೇವರನ್ನು ಹೊತ್ತೊಯ್ಯುವಂತಹ ಮರದ ಪಲ್ಲಕ್ಕಿ. ಇದು ಪಲ್ಲಕ್ಕಿಯ ಕೋಲು. ಪಲ್ಲಕ್ಕಿ ಹೊತ್ತೊಯ್ಯಲಿಕ್ಕೆ ಬಳಸುವಂತಹ ಕೋಲಿದು. ಇದು ನಾಗಬ್ರಹ್ಮರ ಗುಂಡ. ಇದು ಹಳೆ ಕಾಲದ ದೇವರ ಫೋಟೋಗಳನ್ನೆಲ್ಲ ನಾವಿಲ್ಲಿ ಕಾಣ್ಬೋದು. ಕನ್ನಡಿ. ಇಲ್ಲಿ ದೈವದ ಕೋಣೆಯನ್ನು ನೋಡಿ. ಇಲ್ಲಿ ಮಣೆ ಮಂಚವಂತ ಹೇಳ್ತೇವೆ ನಾವು ತುಳುವಲ್ಲಿ. ದೈವದ ಮೊಗ್ಗ, ಆಮೇಲೆ ದೈವದ ಕಡ್ಸಲೆ, ದೈವದ ದೀಪ ಇಡುವಂತಹದ್ದು, ಆಮೇಲೆ ದೈವಕ್ಕೆ ನೀರಿಡುವಂಥದ್ದು ನಾವು ಊಜಿ ಅಂತ ಕರಿತೇವೆ. ಆಮೇಲೆ ದೈವದ ಕಡ್ಸಲೆ ಅಂದರೆ ಖಡ್ಗದ ರೀತಿ ಇರುತ್ತಲ್ಲ, ಅದಕ್ಕೆ ನಾವು ತುಳುವಲ್ಲಿ ಕಡ್ಸಲೆ ಅಂತ ಹೇಳ್ತೇವೆ. ಆಮೇಲೆ ದೈವಗಳ ನಾವು ಲೋಬನ್ ಹಾಕಿಡಲಿಕ್ಕೆ ಬಳಸುವಂಥದ್ದು ದೈವಗಳಿಗೆ. ಇದು ಛತ್ರಿ ಅಂದರೆ ದೈವಗಳ ಹಿಂದೆ ಇಡುವಂಥದ್ದು. ಆಮೇಲೆ ದೈವದ ಮಣಿಗಂಟೆ, ಆಮೇಲೆ ದೈವಗಳ ಬೆತ್ತ, ಆಮೇಲೆ ಗಗ್ಗರ ಮುಂತಾದನ್ನು ನಾವಿಲ್ಲಿ ನೋಡ್ಬೋದು.
ಗಂಧ ತೇಯುವಂಥದ್ದು ಕೂಡ ಇಲ್ಲಿದೆ. ದೈವಕ್ಕೆ ಗಂಧ ಅರಿಯುವಂತಹ ಮರದ ಇಲ್ಲಿ ದೈವದ ಚಿನ್ನ ಮತ್ತು ದೈವದ ಒಡವೆಗಳನ್ನಿಡುವಂಥದ್ದು ಪೆಟ್ಟಿಗೆ ಕೂಡ ಇಲ್ಲಿದೆ. ಇದು ದೈವದ ಕೋಣೆ ಮೇಲ್ಛಾವಣಿ. ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯ ಗುತ್ತು ಮನೆಗಳ ಫೋಟೋಗಳನ್ನು ಇಟ್ಟಿದ್ದಾರೆ. ಹಳೆಯ ಕಾಲದ ಗಡಿಯಾರ ಕೂಡ ಇಲ್ಲಿದೆ. ನಮಗೆ ನೋಡಿದಷ್ಟು ನೋಡಲಿಕ್ಕೆ ಸಿಗುತ್ತೆ ಈ ಗುತ್ತು ಮನೆಯಲ್ಲಿ. ಅಷ್ಟೊಂದು ಪ್ರಾಚೀನ ಗುತ್ತು ಮನೆಗಳ ಇಲ್ಲಿ ಸಾಮಗ್ರಿ ಇರ್ಬೋದು ಅಥವಾ ದೈವಗಳ ಮೊಗಗಳಿರ್ಬೋದು ನೋಡಲಿಕ್ಕೆ ಸಿಗುತ್ತೆ. ಮೇಲ್ಛಾವಣಿಗೆ ಕೆತ್ತನೆಗೆ ಕೂಡ ತುಂಬ ಆಕರ್ಷಣೀಯವಾಗಿದೆ ಇಲ್ಲಿ. ಇದು ನಮಗೆ ಒಳಗೆ ಹೋಗುವಂತಹ ಬಾಗಿಲಿನ ದಾರಂದ ಅಂತ ನಾವು ಹೇಳ್ತೇವೆ. ಅದು ಮನೆಯ ಮೇನ್ ಡೋರ್ ಅಂದರೆ ಮುಖ್ಯ ಬಾಗಿಲಿದು. ಇಲ್ಲಿ ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ದೃಶ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳು, ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ದೃಶ್ಯ ಇದು. ಈಗ ಈ ದೃಶ್ಯ ಎಲ್ಲ ನಮಗೆ ನೋಡಲಿಕ್ಕೆ ಸಿಗೋದೇ ಅಪರೂಪ. ಯಾಕೆಂದರೆ ಅಜ್ಜಿ ಮೊಮ್ಮಕ್ಕಳು ನಮಗೆ ಒಟ್ಟಿಗೆ ಕಾಣಲಿಕ್ಕೆ ಸಿಗೋದೇ ಕಮ್ಮಿ. ಒಂದು ವೇಳೆ ಇದ್ದರೂ ಮೊಮ್ಮಕ್ಕಳಿಗೆ ಟೈಮ್ ಸಿಗಲಿಕ್ಕೂ ಇಲ್ಲ ಈ ಥರ ಕತೆ ಕೇಳಲಿಕ್ಕೆ ಅಜ್ಜಿ ಹತ್ರ ಕೂತ್ಕೊಂಡು. ಆದರೆ ಈ ದೃಶ್ಯ ರೂಪಕದಲ್ಲಿ ನಾವು ನೋಡ್ಬೋದು. ಹಳೆಯ ಕಾಲದ ಎಲ್ಲ ಮರದ ವಸ್ತುಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತವೆ. ಕುರ್ಚಿಗಳಿರ್ಬೋದು, ಬೀರುಗಳಿರ್ಬೋದು, ಪ್ರತಿಯೊಂದು ಕೂಡ ಹಳೆಯ ಕಾಲದ ವಸ್ತುಗಳಿವು. ಈ ಬಾಗಿಲುಗಳನ್ನೆಲ್ಲ ನೋಡಿ, ಎಷ್ಟು ಹಳೆಯ ಕಾಲದ್ದು, ಎಷ್ಟು ಗಟ್ಟಿಯಾದ ಬಾಗಿಲುಗಳೆಲ್ಲ. ಹಳೆಯ ಕಾಲದ ಮಂಚ ಇದು ನೋಡಿ, ಮರದ ಬೀರು. ಆಮೇಲೆ ಇದನ್ನು ನಾವು ಮರದ ಕಲಿಂಬೆ ಅಂತ ಹೇಳ್ತೇವೆ, ಅದು ಕೂಡ ಇದೆ ಇಲ್ಲಿ. ಇದು ಮನೆಯ ಕುಟುಂಬದ ಕೋಣೆ ಅಥವಾ ಯಜಮಾನನ ಕೋಣೆ ಅಂತ ಹೇಳ್ತೇವೆ ಇದನ್ನು ನಾವು. ಹಳೆಯ ಕಾಲದ ಫೋಟೋಗಳನ್ನು ಕೂಡ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಮರದ ಬೀರು, ಆಮೇಲೆ ಇದು ಕೋಣೆಯ ಮೇಲ್ಛಾವಣಿ. ಈ ಕೋಣೆಯಲ್ಲಿ ಮಗುವಿನ ಮರದ ತೊಟ್ಟಿಲನ್ನು ಕೂಡ ಇಟ್ಟಿದ್ದಾರೆ.
ಇಲ್ಲಿ ನಮಗೆ ತುಳುನಾಡಿನ ಸಿರಿದೈವಗಳ ಬೇರೆ ಬೇರೆ ಬಿಂಬಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ನಂದಿಗೋಣನ ಬಿಂಬ. ಅಲ್ಲಿಂದ ಮುಂದೆ ಹೋದರೆ ನಮಗೆ ಗುತ್ತು ಮನೆಯ ಅಡುಗೆ ಕೋಣೆ ಸಿಗುತ್ತೆ. ಇದು ಗುತ್ತು ಮನೆಯ ಅಡುಗೆ ಕೋಣೆ. ಇಲ್ಲಿ ಕಾಣುವಂಥದ್ದು ಗುತ್ತು ಮನೆಯ ಅಡುಗೆ ಕೋಣೆ. ಇದೆಲ್ಲ ಹಳೆಯ ಶೈಲಿಯ ಅಡುಗೆ ಮನೆ. ಮೇಲೆ ಕಾಣುವಂಥದ್ದು ನಾವು ತುಳುವಲ್ಲಿ ಕುತ್ತಟ್ಟ ಅಂತ ಹೇಳ್ತೇವೆ. ಅದು ಅಂದರೆ ಈ ಹಳೆಯ ಪಾತ್ರೆ ಅಥವಾ ನಾವು ಮುಡಿ ಅಂತ ಹೇಳ್ತೇವೆ, ಅಕ್ಕಿಯನ್ನು ಶೇಖರಣೆ ಮಾಡಿ ಇಡುವಂಥದ್ದು, ಅದನ್ನೆಲ್ಲ ಈ ಕುತ್ತಟ್ಟದಲ್ಲಿ ಹಾಕಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇಲ್ಲಿ ಸಾರ್ನಡ್ಡೆಯ ಬುಟ್ಟಿ ಕಾಣ್ತಾ ಉಂಟು ನೋಡಿ ನಮಗೆ. ಎಲ್ಲ ಹಳೆಯ ಕಾಲದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಆಮೇಲೆ ಮರದ ಈ ಅನ್ನ ಉಯ್ಯುವಂತಹ ಸಲಕರಣೆಗಳನ್ನೆಲ್ಲ ಈ ಕಿಚನಲ್ಲಿ ನಾವು ನೋಡ್ಬೋದು, ಅಡುಗೆ ಮನೆಯಲ್ಲಿ. ಸಾಧಾರಣವಾಗಿ ಈ ಅಡುಗೆ ಮನೆಯನ್ನು ನಾನು ನೋಡಿದ್ದೇನೆ, ಯಾಕಂದರೆ ನನ್ನ ತಂದೆಯ ಮನೆಯಲ್ಲಿ ಈ ಥರದೇ ಅಡುಗೆ ಮನೆಯನ್ನು ನಾವು ಸಣ್ಣದಿರುವಾಗಿದ್ದದ್ದು. ಹಾಗಾಗಿ ನಾನು ಈ ಥರದ ಅಡುಗೆ ಮನೆಯನ್ನು ನೋಡಿದ್ದೇನೆ. ಇಲ್ಲಿ ಮಸಾಲೆ ರುಬ್ಬುವಂತಹ ಕಲ್ಲನ್ನು ಕೂಡ ಜೋಡಿಸಿಟ್ಟಿದ್ದಾರೆ. ಈಗ ಇದೆಲ್ಲ ನಮಗೆ ಕಾಣಲಿಕ್ಕೆ ಸಿಗೋದು ಬಹಳ ಅಪರೂಪ, ಯಾಕೆಂದರೆ ಎಲ್ಲ ಕಡೆ ಈಗ ಮಿಕ್ಸಿ ಗ್ರೈಂಡರ್ ನಮಗಿರುವ ಕಾರಣ ಇಂತಹ ಕಲ್ಲುಗಳು, ಇಂಥ ಅಡುಗೆ ಮನೆಯೆಲ್ಲ ನಮಗೆ ಈ ಥರ ಯಾವುದಾದ್ರೂ ಈ ಥರ ಮನೆಯಲ್ಲೇ ನಾವು ನೋಡಬೇಕು, ಅಥವಾ ಇಲ್ಲಾಂದರೆ ನಮಗೆ ಇಂಥದ್ದೆಲ್ಲ ಕಾಣಲಿಕ್ಕೆ ಸಿಗುವುದೇ ಅಪರೂಪ. ಮೇಲೆ ಸೌತೆಕಾಯಿಯನ್ನು ಜೋಡಿಸಿಟ್ಟಂತಹ ಒಂದು ಇದು ಮಾಡಿಟ್ಟಿದ್ದಾರೆ. ಇಲ್ಲಿ ವಾಲೆ ಬೆಲ್ಲ ಇದು ಹೇಗೆ ಮಾಡೋದು ಅಂತ ಈ ಟಿ ವಿಯಲ್ಲೇ ತೋರಿಸ್ತಾರೆ ಅಂತೆ, ಆದರೆ ಟಿ ವಿ ಹಾಳಾಗಿದೆ ಅಂತೆ, ಹಾಗಾಗಿ ನೋಡ್ಲಿಕ್ಕೆ ಆಗಲಿಲ್ಲ ನಮಗೆ. ಇಲ್ಲೆಲ್ಲ ಮರದ ರ್ಯಾಕ್ ಥರ ಮಾಡಿದ್ದಾರೆ ನೋಡಿ. ಈ ಹಳೆಯ ಪಾತ್ರೆಯ ಮೇಲೆ ಈ ಮಡಿಕೆಗಳನ್ನೆಲ್ಲ ಅದರಲ್ಲಿ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ಮುಡಿ ಕಟ್ಟುವುದಂದರೆ ನಾವು ಅಕ್ಕಿಯನ್ನು ಶೇಖರಣೆ ಮಾಡಿಟ್ಟುವಂಥ ಒಂದು ಮುಡಿ, ಅದನ್ನು ಹೇಗೆ ಕಟ್ಟುವುದು ಅಂತ ಎಲ್ಲ ಇದನ್ನು ಟಿ ವಿಯಲ್ಲಿ ಹಾಕಿ ತೋರಿಸ್ತಾರೆ ನಮಗೆ. ಇಲ್ಲೊಂದು ಕೋಣೆ ಇದೆ, ಆದರೆ ಅದು ಲಾಕ್. ಮೊದಲು ನಾವು ಹೋದಾಗ ಕೂಡ ಅದು ಲಾಕ್ ಆಗಿತ್ತು. ಮೇಲೆ ಭರಣಿಗಳನ್ನು ಎಲ್ಲ ಜೋಡಿಸಿ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಈ ಗುತ್ತು ಮನೆಯಲ್ಲಿ ನೋಡಿ 4 ಬದಿ ಗೋಡೆ, ಮಧ್ಯೆ ಓಪನ್. ಇದು ಯಕ್ಷಗಾನ ವೇಷಭೂಷಣಗಳ ಬಗ್ಗೆ ಕೂಡ ಹಾಕಿದ್ದಾರೆ ಇಲ್ಲಿ ಡೀಟೇಲ್ ಆಗಿ. ತೆಂಕತಿಟ್ಟು ಮತ್ತು ಬಡಗುತಿಟ್ಟು ಯಕ್ಷಗಾನ ವೇಷಭೂಷಣಗಳ ಬಗ್ಗೆ ಡೀಟೇಲ್ ಆಗಿ ನಮಗೆ ಇಲ್ಲಿ ನೋಡ್ಬೋದು. ಈಗ ನಾವು ಹೋಗುವಂಥ ಕೊಠಡಿ ಯಕ್ಷ ಚೌಕಿಯ ಕೊಠಡಿ. ಇಂಥದಕ್ಕೆಲ್ಲ ನಾವು ಒಮ್ಮೆ ಹೋಗಲೇಬೇಕು, ಯಾಕೆಂದರೆ ಇಂಥದ್ದೆಲ್ಲ ನಮಗೆ ಹೀಗೆ ನೋಡಲಿಕ್ಕೆ ಸಿಗೋದೇ ಕಡಿಮೆ.
ಮಕ್ಕಳನ್ನು ಕರ್ಕೊಂಡು ಖಂಡಿತವಾಗಿ ಒಮ್ಮೆ ಈ ಪ್ಲೇಸ್ಗೆ ವಿಸಿಟ್ ಕೊಡಿ ನೀವು. ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ. ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರಿನ ಕಳಪಿ. ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ. ಗೇನದಿಂಚಿನ ಯಕ್ಷಗಾನ ಗೇನದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊಲ್ಲು ನಲಿಕೆದ ದಿಗಿಣ. ಇದು ಮನೆಯ ಹಿಂದಿನ ಬಾಗಿಲು. ನಾವು ತುಳುವಲ್ಲಿ ಕುರು ಬಾಗಿಲು ಅಂತ ಹೇಳ್ತೇವೆ. ಮನೆಯ ಹಿಂದಿನ ಬಾಗಿಲು. ಮತ್ತೆ ಮುಂದೆ ಮತ್ತೊಂದು ಕೋಣೆಯಲ್ಲಿ ತುಳುವ ಜನಪದ ಸಂಸ್ಕೃತಿಯನ್ನು ತೋರಿಸುವಂತಹ ಚಿತ್ರಣವಿರುವಂತಹ ಒಂದು ರೂಪಕವನ್ನು ನಾವು ನೋಡ್ಬೋದು ಇಲ್ಲಿ. ತೌಳವ ಶೈಲಿಯ ಬೇರೆ ಬೇರೆ ಜಾನಪದ ರೂಪಕವಿದು. ಕಂಗಿಲು ಕುಣಿತ, ಆಮೇಲೆ ಆಟಿ ಕಳಂಜಿ, ಇದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ.
ಇಲ್ಲಿ ಕಾಣುವಂಥದ್ದು ನಾವು ನಮಗೆ ಬೇಕಾಗುವಂತಹ ಕೃಷಿ ಸಾಧನಗಳನ್ನು ಇಲ್ಲಿ ನಾವು ನೋಡ್ಬೋದು. ಗದ್ದೆಗೆ ನೀರು ಹಾಕುವಂತಹ ಮರದ ಸಾಮಗ್ರಿಗಳು, ಆಮೇಲೆ ಗದ್ದೆ ಅಂದರೆ ಕೋಣಗಳಿಗೆ ಕಟ್ಟುವಂತಹ ನುಗ, ನಾವೇರು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅಂತಹ ಎಲ್ಲ ಸಲಕರಣೆಗಳನ್ನು ಕೂಡ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಆಮೇಲೆ ನಾನು ಆಗಲೇ ಹೇಳಿದಂತೆ ಪನೋಲೆ ಅಂದರೆ ಕೊರಂಬು ಅಂತ ಹೇಳ್ತಾರೆ ನಮ್ಮ ಉಡುಪಿ ಸೈಡ್, ಅದು ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆಮೇಲೆ ಗದ್ದೆಗೆ ಕೋಣ ಉಳ್ಳಿಕ್ಕೆ ಬಳಸುವಂತಹ ನುಗ, ನಾವೇರು, ಆಮೇಲೆ ಕೋಣದ ಕುಡುಮೆಪ್ಪನ ಉಜ್ಜೇರು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅದು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಆಮೇಲೆ ತುಪ್ಪೆ ಕಟ್ಟುವಂತಹ ಸಾಧನಗಳು, ಆಮೇಲೆ ಮರದ ತೊಟ್ಟಿಲು, ಆಮೇಲೆ ಮರದ ರಾಟೆ ಮೊದಲಾದ ಎಲ್ಲ ಇಲ್ಲಿ ನಾವು ಕಾಣ್ಬೋದು. ಎಲ್ಲವನ್ನು ಕೂಡ ಇಲ್ಲಿ ಪ್ರತಿಯೊಂದನ್ನು ಕೂಡ ಜೋಡಿಸಿಟ್ಟಿದ್ದಾರೆ. ಆಮೇಲೆ ಮರದ ಸೇಮೆಯ ಮನೆ ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ತಡಪೆ, ಆಮೇಲೆ ಇದು ಪಡಿಮಂಚವು ಕೂಡ ಇದೆ. ಇದೆಲ್ಲ ನಮಗೆ ಕೃಷಿಗೆ ಬೇಕಾದಂತಹ ಸಾಮಗ್ರಿಗಳು, ಅದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಇದೆ ನಮಗೆ ಕೃಷಿಗೆ ಬಳಸುವಂತಹ ಸಾಧನಗಳು. ಈಗ ಇದು ನಮಗೆ ಕಾಣಲಿಕ್ಕೆ ಸಿಗುವುದೇ ಬಹಳ ಅಪರೂಪ. ಚೆನ್ನೆ ಮನೆ ಕೂಡ ಇಲ್ಲಿ ಇದೆ. ನಾನು ಆಗ ಮಂಜೋಟಿ ಅಂತ ಹೇಳಿದೆ ನೋಡಿ, ಅದನ್ನು ಆಡಲಿಕ್ಕೆ ಬಳಸುವಂಥ ಚೆನ್ನೆಯ ಮನೆ ಕೂಡ ಇಲ್ಲಿ ಇದೆ. ಇದು ನಮಗೆ ಗದ್ದೆಗೆ ನೀರು ತೆಗೆದು ಅದನ್ನು ನೀರು ಬಳಸುವಂಥ ಒಂದು ಸಾಧನ. ಇದು ಗುತ್ತು ಮನೆಯ ಒಳಗಿನ ಒಂದು ಅಂಗಳದ ಥರ ಇದೆ ನೋಡಿ. ಸುತ್ತ ಸುಮಾರು ಜಾಗ ಇದೆ ಇಲ್ಲಿ. ಇದು ತುಳುನಾಡಿನ ರಾಜನ್ ದೈವದ ರೂಪ. ಇದು ಕುಡುಪಿನಲ್ಲಿ ಪುರಾತನವಾಗಿ ಪೂಜಿಸಲ್ಪಟ್ಟಂತಹ ದೇವರ ವಿಗ್ರಹ. ಕುಡುಪು ಸುಬ್ರಹ್ಮಣ್ಯನ ಸಾನ್ನಿಧ್ಯದಲ್ಲಿ ಪೂಜಿಸಲ್ಪಟ್ಟಂತಹ ದೇವರ ಪುರಾತನ ವಿಗ್ರಹ. ಇಲ್ಲಿ ಕಾಣುವಂಥದ್ದು ತುಳುನಾಡಿನ ಅಮರಬೊಳ್ಳಿಲು ಅಂತ ಹೇಳ್ತೇವೆ ನಾವು, ನಮ್ಮ ಕುಲದೈವರು ಕೂಡ ಹೌದು. ಕೋಟಿ ಚೆನ್ನಯ್ಯರ ಬಿಂಬ ಇದೆ ಇಲ್ಲಿ. ತುಳುನಾಡಿನ ಗರಡಿಗಳಲ್ಲಿ ಪೂಜಿಸಲ್ಪಡುವಂತಹ ಆರಾಧ್ಯಗೊಳ್ಳುವಂತಹ ಕೋಟಿ ಚೆನ್ನಯ್ಯರ ಬಿಂಬ. ಒಳಗಿನ ಪೂರ್ತಿ ಗುತ್ತು ಮನೆಯ ದೃಶ್ಯ ಈ ರೀತಿಯಾಗಿದೆ. ಇದು ಶಿಬರೂರಿನ ಒಂದು ದೃಶ್ಯದ ಫೋಟೋ. ದೈವದೇವರುಗಳ ಫೋಟೋವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಹೊರಗಿನಿಂದ ಗುತ್ತು ಮನೆಯ ದೃಶ್ಯ ಹೀಗಿದೆ. ತುಂಬ ಸುಂದರವಾದ ಅಂತಹ ಗುತ್ತು ಮನೆಯ ಒಂದು ದೃಶ್ಯ ಇದು.
ಇಲ್ಲಿ ಆಟಿ ತಿಂಗಳಲ್ಲಿ ಆಟಿಗೊಂಜಿ ದಿನ ಅನ್ನೋ ಕಾರ್ಯಕ್ರಮ ಆಗುತ್ತೆ. ಆಮೇಲೆ ಗುತ್ತು ಮನೆ ಎದುರುಗಡೆ ಕಂಬಳ ಕೂಡ ನಡೆಯುತ್ತೆ. ಇದು ನೋಡಿ ತುಳಸಿ ಕಟ್ಟೆ, ಇದು ಗುತ್ತು ಮನೆಯ ಬಾವಿ. ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಇಂತಹ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಒಂದು 40-50 ಜನ ಕುಟುಂಬದಿಂದ ಇರ್ತಾ ಇದ್ರು. ಈಗೆಲ್ಲ ಇಬ್ಬರು ಇರುವಂತಹ ಫ್ಯಾಮಿಲಿಗೆ ಇದು ತುಂಬ ದೊಡ್ಡದು. ಯಾಕೆಂದರೆ ಎಲ್ಲಿ ಯಾರು ಇರ್ತಾರಂತ ಗೊತ್ತಾಗೋದಿಲ್ಲ. ಹಿಂದೆಲ್ಲ ಆಗಲ್ಲ, ಒಂದು 30-40 ಜನ ಈ ಒಂದು ಫ್ಯಾಮಿಲಿಯಲ್ಲಿ ಇರುವ ಕಾರಣ ಇಷ್ಟು ದೊಡ್ಡ ಗುತ್ತು ಮನೆಗಳೆಲ್ಲ ಇರ್ತಾ ಇದ್ವು. ಇದು ಗುತ್ತು ಮನೆಯ ಹೊರಗಿನ ದೃಶ್ಯ. ನಾನು ಹೊರಗಿನ ಸುತ್ತಲಿನ ದೃಶ್ಯವನ್ನು ಕೂಡ ನಿಮಗೆ ಹೊರಭಾಗದಿಂದ ತೋರಿಸ್ತಾ ಇದ್ದೇನೆ. ಇದು ತೌಳವ ಶೈಲಿಯ ಗುತ್ತು ಮನೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬಳಸ್ತಿದ್ದಂತಹ ಪ್ರತಿಯೊಂದು ವಸ್ತು ಮತ್ತು ಅವರ ಜೀವನ ಶೈಲಿಯ ಒಂದು ಕಾಲ್ಪನಿಕ ಚಿತ್ರಣವನ್ನು ನಾವಿಲ್ಲಿ ಕಾಣಬಹುದು. ಅಲ್ಲದೆ ಅವರು ಬಳಸ್ತಾ ಇದ್ದಂತಹ ಕೃಷಿ ಸಾಮಗ್ರಿಗಳು, ಆಮೇಲೆ ದಿನನಿತ್ಯಕ್ಕೆ ಬಳಸ್ತಾ ಇದ್ದಂತಹ ಅವರ ಜೀವನ ಶೈಲಿ ಇರ್ಬೋದು, ಅವರ ಜೀವನ ಪದ್ಧತಿಗಳನ್ನು ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಖಂಡಿತವಾಗಿ ನೀವು ಈ ಒಂದು ಗುತ್ತು ಮನೆಗೆ ಭೇಟಿ ಕೊಡಿ. ಇಲ್ಲಿಯ ಸಸ್ಯಕಾಶಿ ಕೂಡ ಹಾಗೇನೆ ಬೇರೆ ಬೇರೆ ವೈವಿಧ್ಯಮಯ ಗಿಡಮೂಲಿಕೆಗಳ ಗಿಡ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೋಡಿ, ಇದು ಗುತ್ತು ಮನೆಯ ಹೊರಗಿನ ದೃಶ್ಯ. ನಿಮಗೆ ಇದು ದನದ ಕೊಟ್ಟಿಗೆ, ಗುತ್ತು ಮನೆಯ ದನದ ಕೊಟ್ಟಿಗೆ. ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.